ಬಳ್ಳಾರಿ ಕೋವಿಡ್ ಸೋಂಕಿತರ ಅಮಾನವೀಯ ಅಂತ್ಯ ಸಂಸ್ಕಾರ ನಡಪಾಯಿನ ಅಧಿಕಾರಿಗಳ ವಿರುದ್ಧ ನನಲ ದಾಯ ಕ್ರಮ ಕೈಗೊಂಡಿಜೇರು ಪಂಡದು ಮಾಜಿ ಸಚಿವರು ಶಾಸಕರು ಶ್ರೀ ಯುಟಿ ಖಾದರ್ ಸರಕಾರನ್ನು ಪ್ರಶ್ನಿಸಿದರು. ಕುಡ್ಲಾಡು ಸುದ್ದಿಗೋಷ್ಠಿ ಪಾತ್ರನ ಶ್ರೀ ಯುಟಿ ಖಾದರ್ ಬಳ್ಳಾರಿದ ಅಮಾನವೀಯ ಶವ ಸಂಸ್ಕಾರವನ್ನು ಖಂಡಿಸಾದು ಆರೋಗ್ಯ ಸಚಿವರನ್ನ ಜಿಲ್ಲೆ ಪಂಡದು ಅಧಿಕಾರಿಗಳಿಗೆ ರಿಯಾಯಿತಿ ಕೊಡ್ತಿರ ಪಂಡದು ಸರಕಾರನು ತರಾಟೆಗೆ ತೊಂದರು. ಇಂದೆತ ಬಗೆಟ್ ರಾಜ್ಯ ಮಟ್ಟದ ತನಿಖೆ ಅವಡು ದುಂಬುದ ದಿನಕ್ಲೆಡು ಸಾವುದ ಸಂಖ್ಯೆ ನನಲ ಏರಿಕೆ ಆಯರ ಸಾಧ್ಯ ಉಂಟು. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸೇವೆಲ ಸರಿಯಾದ ರೀತಿ ಇಜ್ಜಿ ಮಾತಾ ಧರ್ಮದಕ್ಲೆಗೆ ಸರಿಯಾದ ರೀತಿ ಅಂತ್ಯ ಸಂಸ್ಕಾರ ನಡಪಾಯರ ಸರ್ಕಾರ ಜಾಗೆಯನ್ನು ಗುರುತಿಸಾವಡು ಪಂಡದು ಒತ್ತಾಯಿಸಾದರು. ನಮ್ಮ ರಾಜ್ಯದ ಜನತೆಯ ಶವ ಸಂಸ್ಕಾರ ಇವತ್ತು ಮಾಡುವಂಥದ್ದು, ಅದು ಹಿಂದೂಗಳಿರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಯಾರೇ ಇರಲಿ, ಮನುಷ್ಯರೇ ಡಿಗ್ನಿಟಿ ಆಫ್ ಡೆತ್ ಬೇಕಲ್ಲ. ಗೌರವಯುತವಾದ ಸಾವು ಇವತ್ತು ನಮಗೆ ಬೇಕಾ ಬೇಡವಾ ಈ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ? 4 ದಿವಸ ಆಯಿತು. ಇದರಲ್ಲಿ ಏನದು ಒಂದು ಅಲ್ಲಿ ಕ್ರಮ ಇವತ್ತು ಆಗಿದೆ ಯಾರಾದ್ರ ಮೇಲೆ? ಏನೋ ಸಿಸ್ಟಮ್ ಮಾಡಿದಾರಾ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇವತ್ತು ಮೆಚ್ಚಬೇಕು ಜಿಲ್ಲಾಡಳಿತ. ಯಾರೋ ತೀರಿ ಹೋದರೆ ಕರೆಕ್ಟಾಗಿ ಅದನ್ನು ಪ್ಯಾಕ್ ಮಾಡಿ ಅದನ್ನು 4 ಜನ PP ಕಿಟ್ ಹಾಕಿ ಸ್ಪ್ರೇಯರ್ ಮಾಡಿ ಫ್ರೀ ಆ್ಯಂಬುಲೆನ್ಸ್ ಕೊಟ್ಟು 2 ಆ್ಯಂಬುಲೆನ್ಸ್, ಒಂದು ಆ್ಯಂಬುಲೆನ್ಸಲ್ಲಿ ಡೆಡ್ ಬಾಡಿ, ಇನ್ನೊಂದು ಆ್ಯಂಬುಲೆನ್ಸಲ್ಲಿ ನಮ್ಮ ಅವರು 4 ಜನ ಯಾಕೆ ಸ್ಪ್ರೇಯರ್ ಮತ್ತು ಇದೆಲ್ಲ ತಂದು ಸಿಂಪಡಿಸಿ ಎಷ್ಟು ಗೌರವಪೂರ್ವಕವಾಗಿ ಅದನ್ನು ಅವರು ಅದಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ. ಅದೇ ಯಾಕೆ ಬೆಳ್ಳಾರಿಯಲ್ಲಿ ಇಲ್ಲ? ಆರೋಗ್ಯ ಸಚಿವರ ಜಿಲ್ಲೆ ಅಂತೇಳಿ ಅಲ್ಲಿ ಕನ್ಸಿಡರೇಷನಾ? ನಾಳೆ ಈ ರೀತಿ ಆದರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಆಗುವುದಿಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದಕ್ಕಾಗಿ ರಾಜ್ಯ ಸರ್ಕಾರ ಒಂದು ಸಿಸ್ಟಮ್ ಮಾಡಿಸಬೇಕು. ಈ ರೀತಿಯೇ ಆಗ್ಬೇಕಂತೇಳಿ ಅದರ ಬಗ್ಗೆ ರಾಜ್ಯ ಮಟ್ಟದ ತನಿಖೆ ಆಗಬೇಕು. ನಮ್ಗೆ ಎನಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಕರ್ನಾಟಕ ಮತ್ತು ಭಾರತ ದೇಶ ಈ ರೀತಿ ಬಾಡಿಗೆ ಎಳೆದುಕೊಂಡು ಹೋಗಿ ಒಂದು ಗುಂಡಿಗೆ ಆಗಿ ಅದು ಬುಲ್ಡೋಸಲ್ಲಿ ಮುಚ್ತಾರಂತ ಹೇಳಿದರೆ ಮತ್ತೆ ಯಾವ ವಿಚಾರದ ನಾವು ಇದ್ದೀವಿ? ಇದನ್ನು ಯಾಕೆ ನೋಡಲಿಕ್ಕೆ ಇವತ್ತು ಆಗುವುದಿಲ್ಲ? ಯಾರೇ ತೀರಿ ಹೋದರೂ ಕೂಡ ಅವ್ರಿಗೆ ಡಿಗ್ನಿಟಿ ಆಫ್ ಲೈಫ್ ಬೇಕು. ಅವ್ರ ಧಾರ್ಮಿಕ ವಿಧಿವಿಧಾನ ಮುಖಾಂತರ ಅವರು ಅಂತ್ಯಕ್ರಿಯೆ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿ ಸಿಸ್ಟಮ್ಯಾಟಿಕ್ ಆಗಿ. ಬಹುಶಃ ಮುಂದಿನ ಮತ್ತೆ ತಾವು ಇವತ್ತು ನೋಡಿದ್ದೀರಿ ತೀರಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆಗುವಂಥದ್ದು ನೋಡಿ. ಇದು ಮುಂದಕ್ಕೆ ಡೆತ್ ಮೇ ಬಿ ಮೋರ್ ಆಗಬಾರ್ದು ಅಂತ ಹೇಳೋದು ನಾವು. ಆಫ್ಟರ್ 1 ಮಂತ್, ಆಫ್ಟರ್ 2 ಇದು ಇನ್ನು ಅಕ್ಟೋಬರ್ ತನಕ ಸದ್ಯಕ್ಕೆ ಮುಗಿಯುವಂಥ ಪರಿಸ್ಥಿತಿ ನಮಗೆ ಕಾಣೋದಿಲ್ಲ, ಅಕ್ಟೋಬರ್ ಡಿಸೆಂಬರ್ ತನಕ. ಸೊ ಇನ್ನು ಸಡನ್ನಾಗಿ ನಮ್ಮ ಡೆತ್ ಮೇ ಬಿ ಮೋರ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೊನ್ನೆ ಒಂದೇ ದಿವಸ 3 ಆಯಿತು. ನಮಗೆ ಆ್ಯಂಬುಲೆನ್ಸ್ಗೆ ಎಷ್ಟು ಒಂದೇ ಆ್ಯಂಬುಲೆನ್ಸ್ ಇರೋದು. ಅವ್ರನ್ನ ಅಲ್ಲಿ ತರಬೇಕು, ಮುಟ್ಟಿಸಬೇಕು, ಮತ್ತು ಹಾಸ್ಪಿಟಲ್ ಬೇಕು, ಅಲ್ಲಿಂದ ಮುಟ್ಟಿಸಬೇಕು, ಇಲ್ಲಿ ಮಾಡಬೇಕು. ಮತ್ತು ಈ ಒಂದೇ ಆ್ಯಂಬುಲೆನ್ಸ್ ಇಟ್ಟು ಎಷ್ಟು ತಿರುಗ್ಬೋದು? ಒಂದು. ಸೆಕೆಂಡ್, ಮೊನ್ನೆ ಕೆಲವು ಸಮಸ್ಯೆ ಆದ ಕಾರಣ ಒಂದು 3-4 ಗಂಟೆ ಡಿಲೇ ಆದದ್ದು ಕೂಡ ಗೊತ್ತಾಗಿದೆ. ಮತ್ತು DC ಬಂದು ಆ್ಯಕ್ಷನ್, AC ಬಂದು ಆ್ಯಕ್ಷನ್ ತಗೊಂಡು ಮಾಡಿಸಿದ್ರು. ಅದು ಒಂದೊಂದು ಕೇಸ್ ಈ ಸಮಸ್ಯೆ ಆದರೆ ನಾಳೆ ನಾಡಿದ್ದು ಆಫ್ಟರ್ 15 days ಇಂಥ ಜಾಸ್ತಿ ಕೇಸಸ್ ಬಂದಾಗ ಎಲ್ಲರೂ ಕೂಡ ಪ್ಯಾನಿಕ್ ಆಗ್ತಾರೆ, ಎಲ್ಲರೂ ಕೂಡ ಗಡಿಬಿಡಿ ಆಗ್ತಾರೆ. ಆವಾಗ ಜನ ಏನು ಮತ್ತೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ 50% ಫೋರ್ಸ್ಗಳು ಯಾಕೆ ಅವರು ಕೂಡ ನಮ್ಮ ಅಧಿಕಾರಿಗಳು ಕೂಡ ಇವತ್ತು ಜ್ವರ ಬಂದಿರ್ತಾರೆ, ಅವರು ಕೂಡ ಫುಲ್ ಟೈಮ್ ಇರಲಿಕ್ಕೆ ಆಗೋದಿಲ್ಲ. ಏನು ಪರಿಸ್ಥಿತಿ? ಸೊ ನಾನು ನನ್ನ ಜಿಲ್ಲಾಧಿಕಾರಿಗಳ ಜಿಲ್ಲಾ ಉಸ್ತುವಾರಿ ಸಚಿವ ನಾನು ಕೂಡ ಮನವಿ ಮಾಡ್ತೇನೆ ಮತ್ತು ಹೇಳ್ತೇನೆ, ಎಲ್ಲ ಧರ್ಮದವ್ರಿಗೆ ಕೂಡ ಅದು ರುದ್ರಭೂಮಿ ಮಾಡಲಿಕ್ಕೆ ಸಪ್ರೇಟ್ ಆದ ಕಬ್ರಸ್ಥಾನ ಮಾಡಲಿಕ್ಕೆ, ಸಪ್ರೇಟ್ ಆದ ಗ್ರೇವ್ಯಾರ್ಡ್ ಮಾಡಲಿಕ್ಕೆ 10-20 ಕಿಲೋಮೀಟರ್ ದೂರ ಆದರೂ ಚಿಂತೆ ಇಲ್ಲ. ಯಾವುದೇ ತಕರಾರಿಲ್ಲದಂತಹ ಸ್ಥಳವನ್ನು ಸರ್ಕಾರ ತಕ್ಷಣ ಗುರುತಿಸಿಕೊಳ್ಬೇಕು. ಸ್ವಲ್ಪ 10-15 ಕಿಲೋಮೀಟರ್ ದೂರ ಆದರೂ ಕೂಡ ಅಭ್ಯಂತರ ಇಲ್ಲ. ಅದು ಅದಕ್ಕೆ ಸೀಮಿತಗೊಳಿಸಿ ಅಲ್ಲಿ ಯಾವುದೇ ವಿಚಾರಗಳು ಇರಬಾರ್ದು.
ಇಲ್ಲದಿದ್ದರೆ ಈಗ 1 ಕೇಸ್ 2 ಕೇಸ್ ಹೋಗೋ ಸುಮ್ಮನೆ ಇರ್ತಾರೆ. 4 ಅಲ್ಲಿ ಏನಾದರೂ ಪಕ್ಕದಲ್ಲಿ ಒಬ್ಬನಿಗೆ ಏನಾದರೂ ಗ್ರಾಚಾರಕ್ಕೆ ಬಂದರೆ ಬೇರೆ ವಿಚಾರದಲ್ಲಿ. ಈ ಎಲ್ಲಿಗ ನಿಮ್ಮ ಬೋಲಾರದಲ್ಲಿ ಕ್ರಿಮೇಶನ್ ಅಂತ ನಾವು ಇಟ್ಟಿದ್ದೇವೆ, ಅಲ್ಲಿ ರುದ್ರಭೂಮಿಯಲ್ಲಿ ಬೋಲಾರದ ಅಲ್ಲಿ ಏನಾದರೂ ಸುತ್ತಮುತ್ತ 4 ಜನಕ್ಕೆ ಏನಾದ್ರು ಬಂದು ಬಿಟ್ಟರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲರೂ ಕೂಡ ಹೇಳುವುದೇನಂತ ಹೇಳಿದರೆ ಇದು ಇದರಿಂದಾಗಿ ಬರ್ತದೆ. ಈ ನಮ್ಮ ಕಬ್ರಸ್ಥಾನಲ್ಲಿ ನಾವು ಇವತ್ತು ಇದು ಮಾಡಿ ದಫನ್ ಮಾಡಿದ್ದೇವೆ, ಅಲ್ಲಿ ಏನಾದರೂ ಪಕ್ಕದಲ್ಲಿ ಬಂದು ಬಿಟ್ಟರೆ ಎಲ್ಲರೂ ಕೂಡ ಇದರಿಂದ ಬರ್ತದೆ. ಒಮ್ಮೆ ಸುದ್ದಿ ಹಬ್ಬಿದ್ರೆ ಮತ್ತೆ ನಿಮಗೆ ಎಲ್ಲಿಯೂ ಕೂಡ ಬಿಡುವುದಿಲ್ಲ. ಇದು ಪಬ್ಲಿಕ್ ಸೈಕಾಲಜಿ. ಆವಾಗ ನಾವು ಗಡಿಬಿಡಿ ಆಗಬಾರ್ದು. ಅದಕ್ಕೆ ಇವತ್ತು ಅಂತ್ಯ ಸಂಸ್ಕಾರಗೊಳಿಸಲಿಕ್ಕೆ ಒಂದು 10-15 ಕಿಲೋಮೀಟರ್ ದೂರ ಆದರೂ ಚಿಂತೆ ಇಲ್ಲ. ಜನಸಾಮಾನ್ಯ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಗೌರವಪೂರ್ವಕ ಅಂತ್ಯಕ್ರಿಯೆಗೊಳಿಸಲಿಕ್ಕಾಗಿ ತಕ್ಷಣ ಸರ್ಕಾರ ಜಾಗವನ್ನು ಗುರುತಿಸಿಕೊಳ್ಬೇಕು ಮತ್ತು ಅಲ್ಲಿ ತಕ್ಷಣದ ವ್ಯವಸ್ಥೆಯನ್ನು ಮಾಡಬೇಕು. ಇದಕ್ಕೆ ಲೆವೆಲ್ ಮಾಡಿ ಗುಂಡಿ ತೋಡ್ಬೋದು, ಎಲೆಕ್ಟ್ರಿಫಿಕೇಶನ್ ಮಾಡಲಿಕ್ಕೆ ಆರ್ಡರ್ ಕೊಟ್ಟರೆ ತಕ್ಷಣ ಬಂದು ಮಾಡ್ತಾರೆ. ದುಡ್ಡು ಬೇಕಾದವರಿಗೆ ಮತ್ತೆ ಕೊಡ್ಬೋದು ಹೇಳಿದರೆ. ಸೊ ಎಲ್ಲ ಧಾರ್ಮಿಕ ಮುಖವನ್ನು ಕರೆಸಿ ಚರ್ಚೆ ಮಾಡಿ ಒಂದು ಸಪ್ರೇಟ್ ಜಾಗ ಈಗಲೇ ಗುರುತಿಸಬೇಕು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಅತಿ ಅಗತ್ಯ ಆಗಬೇಕಾದಂಥ ಒಂದು ವಿಚಾರ. ಮತ್ತೆ ನಾವು ಈ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ. ಅದೇ ರೀತಿ ಕೇಸ್ ಜಾಸ್ತಿ ಆಗ್ತಿದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಶುಡ್ ಗೇರ್ ಅಪ್. ಕೇಂದ್ರ ಸರ್ಕಾರ ಚೀನಾದ 51 ಆ್ಯಪ್ಲೇನು ನಿಷೇಧ ಮಲ್ತದೇರು. ಇಂದೆರ್ದು ಚೀನಾಗೆ ದಾಲ ನಷ್ಟ ಇಜ್ಜಿ, ಬ್ಯಾನ್ ಮಲ್ತಿನೆರ್ದು ಭಾರತಕ್ಕೆ ದಾಲ ಲಾಭ ಲಾಯಿಜ್ಜಿ. ಭಾರತದಕ್ಲೆಗೆ ಇಂದೆರ್ದು ಉದ್ಯೋಗನೇ ನಷ್ಟ ಆತನು. PM ಕೇರ್ಸ್ ಫಂಡ್ಗೆ ಟಿಕ್ಟಾಕ್ರದ್ದು 30 ಕೋಟಿ ರೂಪಾಯಿ ಬೈದಳು. ಇಂದೇನು ದೆತೊನೆರ ಸರ್ಕಾರಕ್ಕೆ ನಾಚಿಕೆ ಆಪುಜ. ಈ ಕಾಸನ್ನು ಸರ್ಕಾರ ಪಿರ ಕೊರಡು ಪಂಡದು ಕೇಂದ್ರ ಸರ್ಕಾರದ ನೀತಿನ ಖಂಡಿಸಾದು ಕಾಸು ಪಿರ ಕೊರಪಿ ಲೆಕ್ಕ ಸವಾಲು ಮಾಡ್ದೇರು. ಚೈನಾ ದೇಶಕ್ಕೆ ಬಹುಶಃ ಚೈನಾ ದೇಶ ಭಾರತದ ವಿರುದ್ಧ ಮಾಡುವಂಥ ದಬ್ಬಾಳಿಕೆ, ಬಹುಶಃ ನಮ್ಮ ಸೈನಿಕರನ್ನು ಕೊಂದಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿ ಮತ್ತು ಕೇಂದ್ರ ಸರ್ಕಾರ ಆ ಹೇಳಿಕೆಗಳು ಮತ್ತು ತೆಗೆದುಕೊಂಡ ಕ್ರಮ ಈ ದೇಶದ ಜನತೆಗೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ. ಇವತ್ತು ಈ ಸಂದರ್ಭದಲ್ಲಿ ದೇಶದ ಜನತೆ ಬರೀ ಆ್ಯಕ್ಷನ್ ಮಾಡ್ತಾ ನೋಡ್ತಾರೆ. ಆ್ಯಕ್ಷನ್ ಆಗಬೇಕು. ನಮಗೆ ಜಾಸ್ತಿ ಮಾತಾಡೋದು ಅಗತ್ಯ ಇಲ್ಲ. ಯಾರು ಕೂಡ ಮಾತಾಡಲಿಕ್ಕೆ ಕೇಳೋದು ಕೂಡ ಇಲ್ಲ. ಮತ್ತು ಒಬ್ಬೊಬ್ಬರು ಒಂದೊಂದು ಮಾತಾಡಿ ಈ ದೇಶದ ಗೌರವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕೆಳಗುಂದಿಸಬಾರ್ದಂತ ನಾವು ವಿನಂತಿಸ್ತೇವೆ. ಇವತ್ತು ನಿಮ್ಗೆ ಗೊತ್ತಿದ್ದ ಹಾಗೆ ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾರೆ, ಅವ್ರು ಬಂದಿದ್ದಾರೆ, ಅಕ್ಕ ಮಾಡಿದ್ದಾರೆ, ನಾವು ಬಿಡುವುದಿಲ್ಲ ಅಂತೇಳಿ. ಮತ್ತು ಮಾಧ್ಯಮ ಮೂಲಕ 20 ಜನರನ್ನು ಕೊಂದಂಥ ಪರಿಸ್ಥಿತಿ ಇವತ್ತು ನಮ್ಮ ಕಣ್ಣ ಮುಂದೆ ಬರ್ತದೆ. ಇವತ್ತು ತೆಲಂಗಾಣಕ್ಕೆ ಆ ಸೋಲ್ಜರ್ ನಮ್ಮ ಯಾರು ತೀರಿ ಹೋದಂಥ ಮರ್ತದೆ ಅಂತ ತಗೊಂಡಾಗ ಆ ಸರ್ಕಾರ ಕೂಡ 5 ಕೋಟಿ ಕೊಟ್ಟಿದೆ. ಅದರ ಅರ್ಥ ಚೈನಾದವರು ನಮ್ಮ ಸೈನಿಕರು ಕೊಂದದ್ದು ಸ್ಪಷ್ಟ. ಎರಡನೇದು, ಇವತ್ತು ನಾವಲ್ಲಿ ಹೋಗದಿದ್ದರೆ ಅಥವಾ ಅವರು ಈ ಕಡೆ ಬರದಿದ್ದರೆ ಸೈನಿಕರು ಯಾಕೆ ಸಾಯ್ತಾರೆ? ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಲ್ಲ. ಮೂರನೇದು, ಇವತ್ತು ಚೈನಾ ದೇಶದ ಆರ್ಮಿ ಹತ್ರ ವೆಪನ್ ಇರುವಾಗ ನಮ್ಮವ್ರು ಯಾಕೆ ಕೈಯಲ್ಲಿದ್ದರು? ಇದು ನಮ್ಮ ದೇಶ ಜನತೆಗೆ ಹೇಳಬೇಕಲ್ಲ. ಅದು ಬಿಟ್ಟು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡುವಂಥದ್ದು, ನಮ್ಮನ್ನು ಕಣ್ಣೆತ್ತಿ ನೋಡಿದರೆ ನಾವು ಅವ್ರನ್ನ ಬಿಡೋದಿಲ್ಲ. ಬಾಯಲ್ಲಿ ಯಾಕೆ? ಅದು ಮೌನವಾಗಿರಿ. ನಮ್ಗೆ ಹಿಂದಿನ ನಮ್ಮ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಮೌನವಾಗಿದ್ದರೂ ಕೂಡ ಗೌರವವಾಗಿ ಅವರು ಕ್ರಮ ತೆಕ್ಕೊಳ್ತಿದ್ರು. ಬೇಕಾಬಿಟ್ಟಿ ಹೇಳಿಕೆ ನೀಡಿ ಈ ದೇಶದ ಗೌರವವನ್ನು ವಿಶ್ವದಕ್ಕೆ ಕೆಳಗೆ ಮಾಡಿರಲಿಲ್ಲ. ದೇಶದ ಪ್ರಧಾನಮಂತ್ರಿ ಇವತ್ತು ಹೇಳೋದಾದ್ರೆ ಅವ್ರು ಬರಲಿಲ್ಲ ಅಂತ ಹೇಳಿದ ಹೌದಾದ್ರೆ ಇದು ಪರಿಸ್ಥಿತಿ ಯಾರು ಸತ್ಯ ಹೇಳುವವರು ಯಾರು? ಈ ದೇಶಕ್ಕೆ ಯಾಕೆ ಸುಳ್ಳು ಹೇಳಬೇಕು? ದೇಶ ಜನತೆಗೆ ಇವತ್ತು ಅವರು ನಮ್ಮ ಮೇಲೆ ಅವರು ಅಕ್ರಮ ಮಾಡದಿದ್ದಲ್ಲಿ ನಾವು ಯಾಕೆ ಅವರ ಆ್ಯಪನ್ನು ಬಂದ್ ಮಾಡಿದ್ದು? ಏನು ಅವರು ಅಕ್ರಮ ಮಾಡಿದರೆ ಏನು ಆ್ಯಕ್ಷನ್ ತಗೊಂತ ಹೇಳಿದ್ದಾರೆ, ಅವರು ಮತ್ತೆ ಅವರನ್ನು ಹಿಮ್ಮೆಟ್ಟಿಸುವಂಥ ಕೆಲಸ ಮಾಡಬೇಕು ಹೊರತು, ಅದರ ತಕ್ಕವಾದ ಉತ್ತರವನ್ನು ಕೊಡಬೇಕು ಹೊರತು
ಏನು ನಡ್ಕೊಳ್ತಾರೆ. ಆ್ಯಪ್ ಬಂದ್ ಮಾಡ್ದು ಅಂತ ಹೇಳಿದರೆ ಆ್ಯಪನ್ನು ಬಂದ್ ಮಾಡಿ ಚೈನಾ ದೇಶದ ಆ್ಯಪನ್ನು ಬಂದ್ ಮಾಡಿ ಚೈನಾ ದೇಶಕ್ಕೆ ಯಾವುದೇ ನಷ್ಟ ಇಲ್ಲ, ಭಾರತ ದೇಶಕ್ಕೆ ಯಾವುದೇ ಲಾಭವೂ ಇಲ್ಲ. ಎಂಥ ಲಾಜಿಕ್ ಇವರು, ಎಂತ ಕೂತ್ಕೊಂಡು ಏನು ಮಾಡ್ತಾರೆ? ಏನು ಇದರಲ್ಲಿ ಚೈನಾ ದೇಶಕ್ಕೆ ಏನು ಲಾಭ ಇದೆ? ಇದರಲ್ಲಿ ಏನು ನಷ್ಟ ಇದೆ? ಚೈನಾ ದೇಶದ ಒಬ್ಬ ವ್ಯಾಪಾರಸ್ಥ ಬಿಸ್ನೆಸ್ಮೆನ್ ಯಾರು ಈ ಇಂಡಸ್ಟ್ರಿಯನ್ನು ಮಾಡಿದ್ದಾನೆ, ಅವನ ಲಾಭದಲ್ಲಿ ಸ್ವಲ್ಪ ನಷ್ಟ ಆಗಬೇಕು ಹೊರತು ಅವನಿಗೆ ಬೇರೆ ದೇಶಗಳಲ್ಲಿದೆ. ಅವನ ಲಾಭದಲ್ಲಿ ಒಬ್ಬನಿಗೆ, ಚೈನಾ ದೇಶದ ಒಬ್ಬ ಬಿಸ್ನೆಸ್ಮನಿಗೆ ಅವನ ಲಾಭದಲ್ಲಿ ಸ್ವಲ್ಪ ಕಡಿಮೆ ಆಗಬೇಕು ಹೊರತು ದೇಶಕ್ಕೆ ಏನು ನಷ್ಟ ಆಗಿದೆ? ಏನು ಮಾಡಿದ್ದೇವೆ? ಅವ್ರು ಎದುರಿಸಲಿಕ್ಕೆ ಅವರು ಹದ್ದು ಬಸ್ಸಲ್ಲಿ ನಾವು ಏನು ಮಾಡಿದ್ದೇವೆ? ಇವತ್ತು ಟಿಕ್ ಟಾಕ್ ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ? PM ಕೇರ್ ಫಂಡಿಗೆ ಟಿಕ್ ಟಾಕ್ನವರು ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇದನ್ನು ಯಾಕೆ ರಿಟರ್ನ್ ಕೊಡೋದಿಲ್ಲ ಅವರಿಗೆ? ನಿಮ್ಮ ದುಡ್ಡು ಬೇಡ ಅಂತೇಳಿ. ನನಗೆ ಮಾಹಿತಿದ್ದ ಪ್ರಕಾರ ಸುಮಾರು 30 ಕೋಟಿ ರೂಪಾಯಿ ಇವತ್ತು ಟಿಕ್ ಟಾಕ್ನವರು ಇವತ್ತು ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡಿಗೆ ಕೊಟ್ಟಿದ್ದಾರೆ. ಯಾಕೆ ದುಡ್ಡನ್ನು ಇಟ್ಕೊಂಡಿದ್ದಾರೆ? ನಾಚಿಕೆ ಆಗೋದಿಲ್ವಾ? ಸುಮಾರು 80ರಿಂದ 90 ಕೋಟಿ ರೂಪಾಯಿ ಚೈನಾದ ವಿವಿಧ ಕಂಪನಿಗಳಿಂದ ಪ್ರೈಮರಿ ಕೇರ್ ಫಂಡ್ಗೆ ಬಂದಿದೆ ಅಂತ ಮಾಹಿತಿ. ಅದಕ್ಕಿಂತ ಜಾಸ್ತಿ ಬಂದೇ ಹೇಳ್ತಾರೆ. ಅದನ್ನು ಅದು ದೇಶದ ಜನತೆಗೆ ಹೇಳಿ, ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, ಅದು ನಮಗೆ ದುಡ್ಡು ಬೇಡದ ರಿಟರ್ನ್ ಕಳಿಸಲಿ. ಅದನ್ನು ನಾವು ಟಿಕ್ ಟಾಕ್ ಬಂದ್ ಮಾಡಿದ್ದೇವೆ, ಹಲೋ ಆ್ಯಪ್ ಬಂದ್ ಮಾಡಿದರೆ ಯಾರಿಗೆ ನಷ್ಟ ಇದರಿಂದ? ಆ ಕಂಪನಿಗಳಲ್ಲಿ ಇಲ್ಲಿ ಅವರು ಇದ್ದಿತ್ತಲ್ಲ, ಭಾರತ ದೇಶದ ತುಂಬ ಯುವಕರು, ಭಾಳಷ್ಟು ಸಾವಿರಾರು ಯುವಕರು ಕೆಲಸಕ್ಕಿದ್ದರು. ಅವ್ರು ಕೆಲಸವನ್ನು ಕಲ್ಕೊಂಡ್ರು. ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರ ಕೆಲಸವನ್ನು ಕಲ್ಕೊಳ್ತಾರೆ. ಅವ್ರಿಗೇನು ಪ್ಯಾರಲಲ್ ಇವರ ಇದರಲ್ಲಿ ಬಂದ್ ಮಾಡಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಚೈನಾ ದೇಶಕ್ಕೆ ಏನು ನಷ್ಟ ಇದೆ ಅಂತ ಇವ್ರು ಹೇಳಬೇಕು. ಅದು ಒಬ್ಬನಿಗೆ ಚೈನಾ ಒಬ್ಬ ಕಂಪನಿ ಓನರ್ಗೆ ಮಾತ್ರ ನಷ್ಟ, ಅದು ಕೂಡ ಸ್ವಲ್ಪ ನಷ್ಟ. ಇಡೀ ಅವನ ಆ್ಯಪೇ ಬಂದಾಗಲಿಲ್ಲ, ಇಲ್ಲಿ ಮಾತ್ರ ಬಂದಾಗಿದೆ, ವಿಶ್ವದ ಎಲ್ಲ ಕಡೆ ಕೂಡ ಇದೆ. ಮತ್ತು ಈ ಆ್ಯಪಿನಿಂದ ಭಾಳಷ್ಟು ಭಾರತೀಯರು ಈ ನೆಟ್ ಮೂಲಕ ಇನ್ಕಮ್ ಮಾಡ್ತಿದ್ರು. ಏನಾದರೂ ಪ್ರೋಗ್ರಾಮ್ ಮಾಡಿ ಅದರ ತಿಂಗಳಿಗೆ ಅವರಿಗೆ ಇಷ್ಟು ಇನ್ಕಮ್ ಇವತ್ತು ಬರುವಂಥದ್ದು. ಬರೀ ಒಂದು ಪ್ರಚಾರಕ್ಕೋಸ್ಕರ ಇವತ್ತು ನಾವು ಚೈನಾ ದೇಶಕ್ಕೆ ಯಾವುದೇ ತಕ್ಕವಾದ ಬುದ್ಧಿ ಕಲಿಸದೆ ಬರೀ ಒಂದು ಪ್ರಚಾರಕ್ಕೋಸ್ಕರ ಈ ರೀತಿ ಇಲ್ಲಾಜಿಕಲ್ ವಿಚಾರಗಳನ್ನು ತಂದು ಯಾಕೆ ಇದರಲ್ಲಿ ಬಗ್ಗೆ ದೇಶವನ್ನು ಇವತ್ತು ಇದು ಮಾಡ್ತಿದ್ದಾರೆ? ಎಲ್ಲ ಕೂಡ ಬಂದ್ ಮಾಡಲಿ, ಬೇಡ ಅಂತ ಹೇಳೋದಿಲ್ಲ. ನಮಗೆ ನಮ್ಮ ದೇಶದ ಯುವಕರು ಕೂಡ ತಯಾರಿರ್ಬೋದು, ಕೆಲಸದ್ದು ಚಿಂತೆ ಎಲ್ಲ ಚೈನಾ ಕಂಪನಿ ಬೇಡ. ಯಾಕೆ ಎಕ್ಸ್ಪೋರ್ಟ್ ಇದರ ಬಗ್ಗೆ, ಇಂಪೋರ್ಟ್ ಬಗ್ಗೆ ಮಾತಾಡೋದಿಲ್ಲ? ನೋಡಿ, ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಸಂದರ್ಭದಲ್ಲಿ, ಇವತ್ತು ನಮ್ಮ ತದನಂತರ ಬಂದಂಥ ಕುಮಾರಸ್ವಾಮಿ ಸರ್ಕಾರ, ಈಗಿರುವಂಥ ಯಡಿಯೂರಪ್ಪರ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಒತ್ತಾಯ ಮಾಡಿತ್ತು. ಯಾಕಂತ ಹೇಳಿದರೆ, ರಾಮನಗರ ಈ ಪ್ರದೇಶದಲ್ಲಿ ನಾವು ರೇಷ್ಮೆಯನ್ನು ಬೆಳೀತಾ ಇದ್ದೇವೆ, ಅತ್ಯುತ್ತಮವಾದ ರೇಷ್ಮೆ ಇವತ್ತು ಆಗ್ತದೆ ರೈತರದು. ನೀವು ಚೈನಾದ ರೇಷ್ಮೆಯನ್ನು ಸ್ಟಾಪ್ ಮಾಡಿ ಇಂಪೋರ್ಟ್ ಅಂತೇಳಿ ಮಾಡಿದ್ರಾ? ಯಾಕೆ ಮಾಡಲಿಲ್ಲ? ಇವ್ರಿಗೇನಾದರೂ ಕಾಳಜಿ ಇದ್ದರೆ ಅದನ್ನು ಅದು ಸ್ಟಾಪ್ ಮಾಡಲಿಲ್ಲ. ನಮ್ಮ ರೈತರೇನು ಇಲ್ಲಿ ಉತ್ಪಾದನೆ ಮಾಡ್ತಾರೆ, ಆ ಒಂದು ವಸ್ತುಗಳನ್ನು ಇಲ್ಲಿ ಬ್ಯಾನ್ ಮಾಡಲಿ. ಅದಾದ ಮೇಲೆ ಟ್ಯಾಕ್ಸ್ ತ್ರಿಬಲ್ ಹಾಕಲಿ, ಇಂಪೋರ್ಟ್ ಟ್ಯಾಕ್ಸ್ ತ್ರಿಬಲ್ ಹಾಕಲಿ. ಯಾಕೆ ಮಾಡ್ತಾ ಇಲ್ಲ? ಇವತ್ತು ಅಯ್ಯನವರನ್ನೆಲ್ಲ ಪ್ರೈವೇಟೈಸೇಷನ್ ಮಾಡಿದ್ರಲ್ಲ, ಇವರು ಬಂದು ಕಲ್ಲಿದ್ದನ್ನೆಲ್ಲ ಪ್ರೈವೇಟ್ ಇದಂತ ಮಾಡಿದರು. ಈ ಅಯ್ಯನವರೆಲ್ಲ ಎಲ್ಲಿಗೆ ಹೋಗ್ತದೆ? ಪಟ್ಟಿ ಕೊಡಲಿ. ಇವರು ಪ್ರೈವೇಟೈಸೇಷನ್ ಮಾಡೋದು ಅಯ್ಯನವರ್ಸು ಎಷ್ಟು, ಯಾಕೆ ಚೈನಾ ಕಳಿಸುವಂತೆಲ್ಲ ಕಂಪನಿ ಸ್ಟಾಪ್ ಮಾಡಿ ಒಂದು ಆದೇಶ ಮಾಡಲಿ. ಇದರ ಬಗ್ಗೆ ಕೇಂದ್ರಗೊಳಿಸಿಕೊಂಡು ತಕ್ಕವಾದ ಪಾಠವನ್ನು ಇವತ್ತು ಚೈನಾ ದೇಶಕ್ಕೆ, ನೇಪಾಳಕ್ಕೆ ಒಂದು ಕೊಡೋ ಮೂಲಕ ವಿಶ್ವಕ್ಕೆ ಒಂದು ನಮ್ಮ ಬಲಿಷ್ಠತೆ ಸಂದೇಶ ಕೊಡಬೇಕಂತೇಳಿ ಭಾರತ ದೇಶದ 100 ಚಿಲ್ಲರೆ ಕೋಟಿ ಜನರು ಕೂಡ ಇವತ್ತು ಆಶೆ ಅಪೇಕ್ಷೆ ಪಟ್ಟರೆ, ಈ ರೀತಿಯ ಬರೀ ಒಂದು ಪ್ರಚಾರ ಮಾಡುವಂಥ ಕೆಲಸಕ್ಕೆ ಇವತ್ತು ಬಂದಿದ್ದಾರೆ. ಈಗ ನನ್ನ ಮನೆ ಕಂಪೌಂಡ್ ಅಲ್ಲಿ ಬಂದು ಹೊಡೆದಾಕಿದ್ರೆ
ನಾನು ನನ್ನ ಮನೆಗೆ ಹೋಗಿ ಮೊಬೈಲ್ ತೆಗೆದು ನನ್ನ ಫೋನ್ ನಂಬರ್ ಡಿಲೀಟ್ ಮಾಡಿದ್ರೆ ಸಾಕಾ? ಅವನು ಅದನ್ನು ಬಿಟ್ಟು ಹೋಗ್ತಾನ? ಈ ರೀತಿಯ ಒಂದು ಗೊಂದಲಮಯ ಒಂದು ತೀರ್ಮಾನಗಳು ಬರೀ ಪ್ರಚಾರಕ್ಕಾಗಿ ತಗೊಳ್ಳುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟ ನಮ್ಮ ಗೌರವ ಕೆಳಗೆ ಗುಂದಿಸುವಂಥದ್ದು, ಅಲ್ಲಿ ಚೈನಾದವ್ರು ಕೂತ್ಕೊಂಡು ನಮ್ಮ ಮೇಲೆ ನೆಗಡುವಂಥದ್ದು, ಈ ರೀತಿ ಯಾಕೆ ಮಾಡ್ತೀವಿ? ಇಡೀ ನಾವೆಲ್ಲರೂ ಕೂಡ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ ಎಲ್ಲ ಬೆಂಬಲ ಕೊಡ್ತಾರೆ, ಎಲ್ಲರೂ ಕೂಡ ಹೇಳಿದ್ದಾರೆ. ಅವತ್ತು ಇಲ್ಲಿ ಆಡಳಿತ BJP ಸರ್ಕಾರ ಇದ್ದಾಗ ಹಿಂದೆ 2008-13 ನಿಮ್ಗೆ ಗೊತ್ತಿದೆ, ಎಲ್ಲ ನಮ್ಮ ಬೆಳ್ಳಾರಿಯ ಆ ಮೈನ್ಸನ್ನು ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಸೀಸ್ ಮಾಡಿದ ಮೈನ್ಸ್ ಕೂಡ ಚೈನಾಕ್ಕೆ ರಫ್ತಾಯಿತು. ಲೋಕಾಯುಕ್ತ ಇದು ಬಿಡಿ, ಸೀಸ್ ಆಗದದ್ದು ಬಿಡಿ, ಸೀಸ್ ಆದದ್ದು. ಅದೇ ಇದನ್ನು ಉಪಯೋಗ ಮಾಡಿಕೊಂಡಲ್ಲ ಇವತ್ತು ಅದನ್ನೇ ಇವರು ಬಂದೂಕು ನಮ್ಗೆ ಹೊಡೆದದ್ದು. ಅದೇ ಅಯ್ಯನವರು ಇದರಲ್ಲಿ ಈಗ ಕೂಡ ಏನೆಲ್ಲ ಹೋಗ್ತದೆ ಅದರ ಬಗ್ಗೆ ಕ್ರಮ ತೆಕ್ಕೊಳ್ಳಿ. ಒಂದು ಅಥವಾ ಒಂದು ಸ್ಪಷ್ಟವಾದ ವಿಚಾರವನ್ನು ಇವತ್ತು ಹೇಳಬೇಕು. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡಿಗೆ ಚೈನಾದ ಬೇರೆ ಬೇರೆ ಎಷ್ಟು ದುಡ್ಡು ಬಂದಿದೆ ಅದು ಬಹುಶಃ ಇವತ್ತು ಈ ದೇಶ ಜನರಿಗೆ ಇವತ್ತು ಬಹಿರಂಗ ಪಡಿಸಬೇಕು, ಮತ್ತು ರಿಟರ್ನ್ ಕೊಡಬೇಕು ಆ ದುಡ್ಡನ್ನು. 4-5 ಕಂಪನಿಗಳು ದುಡ್ಡು ಕೊಟ್ಟಿದೆ. ನಾವು ಎಲ್ಲ ಕೂತ್ಕೊಂಡು ಬೆಂಬಲ ಕೊಟ್ಟು ಇವರು ಚೈನಾ ವಿರುದ್ಧ ಹೋರಾಟ ಮಾಡ್ತಾರೆ, ಕೋವಿಡನ್ನು ನಿರ್ಮಾಣ ಮಾಡಲಿಕ್ಕೆ ಹೋರಾಟ ಮಾಡ್ತಾರೆ, ಅದನ್ನು ನಾವು ಗೆಲ್ತೇವೆ ಅಂತೇಳಿ ನಾವೆಲ್ಲ ಕನಸು ಕಂಡಿದ್ದೆ ಜನರು. ಇವರು ಪ್ರಿಯಾಂಕಾ ಗಾಂಧಿದು ಹೋರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಬಿಟ್ಟಿದ್ದಾರೆ, ಚೈನಾವಿಲ್ಲ ಕೋವಿಡ್ ಇಲ್ಲ, ಇದು ಕಾಲ. ಈಗವ ರಿವೆಂಜ್ ಪೊಲಿಟಿಕ್ಸ್ಗೆ ಈಗ ಬೇಕಾ? ಇದು ಕಾಲವ ದ್ವೇಷದ ರಾಜಕಾರಣ ಮಾಡಲಿಕ್ಕೆ? ಪ್ರಿಯಾಂಕಾ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟದ್ದು ದ್ವೇಷದ ರಾಜಕಾರಣ ಅಲ್ಲದೇನು? UPಯಲ್ಲಿ ಅವರು ಇವತ್ತು ಆ ಜನ ಆಕರ್ಷಣೆ ಪಡಿತಿದ್ದಾರೆ, ಅಲ್ಲಿ ಬಲಿಷ್ಠ ಆಗಿ ಬರ್ತಾ ಇದ್ದಾರೆ. ಈ ರೀತಿಯ ಒಂದು ವಿಚಾರ ತರುವಂತಲ್ಲಿ ಈಗ ಅದಲ್ಲ, ಈಗ ದ್ವೇಷದ ರಾಜ್ಯಕ್ಕೆ ಓಟು ಬರೋಗೋ ನೋಡುವ. ಈಗ ಟೈಮ್ ಏನಿದೆ, ಕಳೆದ 6 ತಿಂಗಳಿಂದ ದೇಶ ಅಲ್ಲೋಲ ಕಲ್ಲೋಲಗೆ 2 ತಿಂಗಳು NRC ಅಂತ ಹೋಯಿತು. ತದನಂತರ ಈಗ ಇದು ಬಂತು 2 ತಿಂಗಳು 4 ತಿಂಗಳು. ತದನಂತರ ಚೈನಾ ಮತ್ತು ಈ ಪ್ರದೇಶದ ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳು ಬಂತು. ಇವತ್ತು ಯಾರು ಇಲ್ಲ, ಇವತ್ತು ನಮ್ಮ ಹತ್ರ ಪಾಕಿಸ್ತಾನ ಬದ್ಧವೈರಿ, ಬಾಂಗ್ಲಾದೇಶ ನಮ್ಮನ್ನು ನಂಬುವುದಿಲ್ಲ. ಇದರಲ್ಲಿ ನೇಪಾಳ ಈಗ ಅದು ಚೈನಾ ಜೊತೆ ಸೇರಿದೆ, ಶ್ರೀಲಂಕಾ ಆಟೋಮೆಟಿಕ್ ಚೈನಾ ಜೊತೆ ಇದೆ, ಚೈನಾ ಎಲ್ಲ ಕೂಡ ಇವತ್ತು ಈ ರೀತಿಯ ಇದನ್ನೆಲ್ಲ ನಾವು ದಿಟ್ಟತನದಿಂದ ಎದುರಿಸಲಿಕ್ಕೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋ ಬದಲು ಈ ದ್ವೇಷದ ರಾಜ್ಯಕ್ಕೆ ಯಾಕೆ? ಪ್ರಿಯಾಂಕಾ ಗಾಂಧಿ ಅವರ ತಂದೆಯನ್ನು ಭಯೋತ್ಪಾದಕರು ಕೊಂದರು, ಪ್ರಿಯಾಂಕಾ ಗಾಂಧಿಯ ಅಜ್ಜಿಯನ್ನು ಭಯೋತ್ಪಾದಕರು ಕೊಂದರು, ದೇಶ ಪ್ರಧಾನಮಂತ್ರಿ ಆಗಿದ್ದುಕೊಂಡು. ಇವರಿಗೂ ಕೂಡ ಕುಟುಂಬಕ್ಕೆ ಸೋನಿಯಾ ಗಾಂಧಿಗೆ ಮತ್ತು ಇವ್ರಿಗೆ ಥ್ರೆಟ್ ಇದೆ ಅಂತೇಳಿ ಅವತ್ತು ವಾಜಪೇಯಿ ಸರ್ಕಾರ ಇದ್ದವೇ ಅವರಿಗೆ SPG ಸೆಕ್ಯೂರಿಟಿ ಮತ್ತು ಮನೆಗಳು ಇದಾಯಿತು. ಸರಿ, ಈಗ ಇವರು ಟೆಕ್ನಿಕಲ್ ನೋಟಿಸ್ ಇಶ್ಯೂ ಮಾಡಿದ್ದೇನೆ ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ ಟೆಕ್ನಿಕಲಿ, ಮತ್ತು ಅವ್ರು ಹೇಳಬೇಕಲ್ಲ, ಇದು ಒಬ್ಬರಿಗೊಂದೊಂದು ಕಾನೂನಲ್ಲ. ದೆಹಲಿಯಲ್ಲಿ ಈ ರೀತಿ ಮನೆ ಪಡ್ಕೊಂಡಂಥವರು ಎಷ್ಟು VIP ಗಳಿದ್ದಾರೆ? ಅವರೊಬ್ಬರ ಎಷ್ಟು ಜನ ಇದ್ದಾರೆ? ಬೇರೆ ಬೇರೆ ಸಂಸ್ಥೆಗಳ ಮುಖ್ಯಸ್ಥರಿಗೆ ಇವರು ಮನೆ ಕೊಡಲಿಲ್ವಾ? ಎಲ್ಲರಿಗೂ ಒಂದೇ ಕಾನೂನು, ಒಂದು ಈ ದೇಶದ ಜನತೆಗೆ ಬಹಿರಂಗಪಡಿಸಲಿ. ಡೆಲ್ಲಿಯಲ್ಲಿ ಇಷ್ಟು ಜನ ಈ ರೀತಿಯ ಪಡ್ಕೊಂಡಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನಾವು ಒಂದೇ ಸಿಸ್ಟಮ್ ಮಾಡಿ ಒಮ್ಮೆಲೆ ಅದನ್ನು ನಾವು ಸಿಸ್ಟಮ್ ಸೆಟ್ರೈಟ್ ಮಾಡ್ತೇವೆ ಅಂತ ಹೇಳಿ, ಅಧಿಕಾರ ಇದೆ ಅಂತ ಹೇಳಿ ದ್ವೇಷದ ರಾಜ್ಯಕ್ಕೆ ಮಾಡಿಕೊಂಡ್ರೆ ಈ ದೇಶದ ಜನತೆ ಖಂಡಿತವಾಗಿ ಇವತ್ತೊಂದು ಸಹಿಸುವುದಿಲ್ಲ. ಈಗ ಈ ದ್ವೇಷದ ರಾಜ್ಯಕ್ಕೆ ಮುಖ್ಯ ಅಲ್ಲ, ಈಗ ನಮಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬರೇ ನಾವು ಈ ಕೊರೋನಾ ವೈರಸ್ ವಿರುದ್ಧ ಹೋರಾಟ ಹೇಗೆ ಮಾಡಬೇಕು, ನಮ್ಮ ಆಂತರಿಕ ಸಂಬಂಧಪಟ್ಟಾಗೆ ಯಾರು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾರೆ ಅವರಿಗೆ ತಕ್ಕವಾದ ಪಾಠವನ್ನು ಹೇಗೆ ಕಲಿಸಬೇಕಂತೇಳಿ ಬಗ್ಗೆ ಕೇಂದ್ರ ಸರ್ಕಾರ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಯಾವ ಫೇಸಿನಲ್ಲಿ ಪಾಸಿಟಿವ್ ಕೇಸ್ ಬರ್ತದೆ ಅದೇ ಫೇಸ್ಗೆ ರೆಡಿ ಆಗಬೇಕಲ್ಲ ನಾವು ಕೂಡ. ಮೋರ್ ದೆನ್ 10% ಆಫ್ ದಿ ಹೆಲ್ತ್ ಆಫೀಷಿಯಲ್ಸ್ ಅವರು ಇವತ್ತು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ.
DHO ಇವತ್ತು ಪಾಸಿಟಿವ್, ನಮ್ಮ ಲ್ಯಾಬ್ ಇನ್ಚಾರ್ಜ್ ಇದ್ದವರು ಪಾಸಿಟಿವ್, ನಮ್ಮ ಈಗ ಇನ್ಚಾರ್ಜ್ ಕೊಟ್ಟಂಥ DHO ಕೂಡ ಜ್ವರ ಬಂದು ಮನೆಯಲ್ಲಿದ್ದಾರೆ. ಇದನ್ನು ನೋಡಿ 50 ಅಧಿಕಾರಿಗಳು ಹೊರಗೆ ಬರಲಿಕ್ಕೆ ಹೆದರ್ತಾರೆ. ಫೀಲ್ಡ್ ಹೋಗ್ಲಿಕ್ಕೆ ಹೊತ್ತು ಜನ ಕಮ್ಮಿ ಇದೆ. ನೀವು ನಾನೇ ಸ್ವಾಬ್ ಟೆಸ್ಟ್ ಮಾಡಲಿಕ್ಕೆ ಒಂದು 2 ಟೀಮ್ ಇದೆ, ಅವಾಗ ಇದ್ದದ್ದು 2, ಈಗಲೂ ಅದೇ 2 ದಿವಸ ಎಷ್ಟು ತೆಗಿಬೋದು ಅವರು ಕೂಡ PPE ಕೆಟ್ಟಾಗಿ ದಮ್ಮ ಕಟ್ಟಿ ಎಷ್ಟಾಗಿ ಬಂದು ಮ್ಯಾಕ್ಸಿಮಮ್ 100 ಜಾಸ್ತಿ ಬಂದು ಅವನು ಬರುವುದಿಲ್ಲ. ಮತ್ತೆ ಯಾರಿದ್ದಾರೆ ಇದಕ್ಕೆ ಲಾಸ್ಟಿಗೆ? ಇದನ್ನೆಲ್ಲ ಕೂಡ ಇವತ್ತು ದೀರ್ಘವಾದ ಚರ್ಚೆಯನ್ನು ತಕ್ಷಣ ಹೆಲ್ತ್ ಡಿಪಾರ್ಟ್ಮೆಂಟ್ DC ಅವ್ರ ಮೀಟಿಂಗ್ ಕರೆಸಿ ಇವತ್ತು ಇದಕ್ಕೆ ಸಪ್ರೇಟ್ ಆದೊಂದು ಆ ತೀರ್ಮಾನ ಸರ್ಕಾರ ತಕ್ಷಣ ಇವತ್ತು ಕೈಗೊಳ್ಳಬೇಕು. ರಾಜ್ಯದಲ್ಲಿ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಅದು ಇವತ್ತು ಮಾಡಬೇಕಾಗ್ತದೆ. ಈಗ ಮನೆ ಐಸೋಲೇಷನ್ ಕೊಡುವಂಥ ಚಾನ್ಸ್ ಇದೆ ಮುಂದಿನ ದಿನಗಳಲ್ಲಿ, ಯಾಕೆ ಬೆಡ್ಗಳಿಲ್ಲ. ಹಾಗಾದರೆ ಈಗ ಮನೆ ಇದ್ದವ ಒಬ್ಬನಿಗೆ ಶ್ರೀಮಂತ ಇದ್ದಾನೆ, ಅವನದ್ದು ಒಂದು 2 ರೂಮ್ ಎಕ್ಸ್ಟ್ರಾ ಇರ್ಬೋದು, ಅವನಲ್ಲಿ ಬಂದರೆ ಅವ್ನಿಗೆ ಮನೆ ರೂಮಲ್ಲಿ ಕೂರಿದ್ದಾರೆ. ಈ ಬಡವರ ಮನೆಯಲ್ಲಿ ಬಂದರೆ ನೀವು ಮನೆಯಲ್ಲಿ ಕೂತ್ಕೊಂಡು ಹೇಳಿಕೆ ಆಗ್ತದ? ನಾಳೆ ಇದ್ದವ್ರಿಗೆಲ್ಲ ಬರೋದಿಲ್ವಾ? ವಾಟ್ಸ್ ಆಲ್ಟರ್ನೇಟಿವ್? ಈಗ ತೀರ್ಮಾನ ಮಾಡಬೇಕಲ್ಲ. ಆ ಕಾನೂನು ಬಂದರೆ ಮತ್ತೆ ನಿಮಗೆ ಆಸ್ಪತ್ರೆ ಅಡ್ಮಿಟ್ ಮಾಡಲಿಕ್ಕೆ ಆಗೋದು. ಯಾಕೆ? ನಿನಗೆ ಜ್ವರ ಇದ್ದರೆ ಮಾತ್ರ ಆಸ್ಪತ್ರೆ ಬರಬೇಕಂತ ಹೇಳ್ತಾರೆ, ಇಲ್ಲಾಂದ್ರೆ ನೀನು ಮನೆಯಲ್ಲಿ ಕೂತ್ಕೊಂತ ಹೇಳ್ತಾರೆ. ಆಯಿತು, ರೂಮ್ ಇದ್ದವನಿಗೆ ಹೇಳಿ ಮನೆ ಕೂತ್ಕೊಳಿಸ್ಬೋದು, ಇಲ್ಲದವನ ಪರಿಸ್ಥಿತಿ ಏನು? ಆದರೆ ಆಸ್ಪತ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಸಪ್ರೇಟ್ಲಿಕ್ಕೆ ರೂಮ್ ಇಲ್ಲ, ಮತ್ತು ಮನೆ ಜೊತೆ ಒಂದು ಸ್ವಲ್ಪ ದೂರದಿಂದ ಇರಬೇಕು. ಅದು ನಾಳೆ ಎಲ್ಲರಿಗೂ ಕೂಡ ಬರುವಂಥ ಚಾನ್ಸಸ್ ಇದೆ. ಇದನ್ನೆಲ್ಲ ಈಗಲೇ ಒಂದು ಪ್ಲ್ಯಾನ್ ಮತ್ತು ತಯಾರನ್ನು ಇವತ್ತು ಸರ್ಕಾರ ಇವತ್ತು ಮಾಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸರ್ಕಾರ ಇದನ್ನೆಲ್ಲ ಕೂಡ ಗಂಭೀರತೆಯಿಂದ ಇವತ್ತು ತಗೊಳ್ಬೇಕಾಗ್ತದೆ. ಮತ್ತು ಒಂದು ಮನೆಯಲ್ಲಿ 2 ಮನೆಯಲ್ಲಿ ಕೇಸಸ್ ಬಂದಾಗ ವಿ ಡಿಸೈಡೆಡ್ ರ್ಯಾಂಡಮ್ ಚೆಕಪ್. ಯಾಕಂತ ಹೇಳಿದರೆ ಈ ರ್ಯಾಂಡಮ್ ಚೆಕಪ್ ಆದ ಗೊತ್ತಾಗ್ತದೆ ಇದು ಎಷ್ಟು ಸ್ಪ್ರೆಡ್ ಆಗಿದೆ ಅಂತೇಳಿ. ಅದರ ನಂತರ ನಮಗೆ ಸ್ವಲ್ಪ 25-30 ಕೇಸಸ್ ಬಂದದ್ದಿದೆ. ಏನಾದರೂ ನಾವು ಚೆಕಪ್ ಮಾಡಿ ಅವರು ಗುರುತಿಸಿಕೊಂಡು ಇವತ್ತು ನಾವು ಐಸೋಲೇಷನ್ ಮಾಡದಿದ್ದರೆ ಅವರ ಮನೆಯವರಿಗೆ, ನೆರೆಕರಿಯವರಿಗೆ ಎಲ್ಲರಿಗೂ ಕೂಡ ಸ್ಪ್ರೆಡ್ ಆಗ್ತಿತ್ತು. ನನಗೂ ಕೂಡ ಆಗ್ತಿತ್ತು, ನನ್ನ ಗಾಡಿಯಲ್ಲಿ ಒಂದು ಕೂತ್ಕೊಂಡಿದ್ರು ಅದರಲ್ಲಿ. ಸೊ ಎಲ್ಲರಿಗೂ ಕೂಡ ಆಗ್ತಿತ್ತು. ಇವರು ಮತ್ತೆ ಸೀರಿಯಸ್ ಆಗ್ತಿದ್ರು. ಆಫ್ಟರ್ 1 ವೀಕ್ ಇವರಿಗೆ ಜ್ವರ ಬರೋದು, ದಮ್ಮು ಕೆಟ್ಟದ್ದು ಅಂತ ಹೇಳಿ ನೇರವಾಗಿ ಇವರಿಗೆ ಟ್ರೀಟ್ಮೆಂಟ್ಗೆ ತಗೊಂಡು ಹೋಗೋದು ಪರಿಸ್ಥಿತಿ ಇತ್ತು. ಈಗ ಅವರೆಲ್ಲರೂ ಕೂಡ ಅಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟಲ್ಲಿ ಇವತ್ತು ವ್ಯವಸ್ಥೆ ಮಾಡ್ತಾ ಇದೆ. ಸೊ ಅವ್ರ ಮನೆಗೆ ಸ್ಪ್ರೆಡ್ ಆಗೋದು ಅವರೊಂದು ರಕ್ಷಣೆ ಆಗಿದೆ. ಮನೆಯವರಿಗೆ ಆಗಿದೆ ಅಲ್ವ ಅಂತೇಳಿ ಸ್ವಾಬ್ ಟೆಸ್ಟ್ ಇವತ್ತು ಮಾಡ್ತಾರೆ. ನಾನು ಕೂಡ ಇವತ್ತು ಅಧಿಕಾರಿಗೆ ಹೇಳಿದ್ದೇನೆ, ಎಲ್ಲಿಯಾದರೂ ಪಾಸಿಟಿವ್ ನೋಡಿ, ಎಲ್ಲಿಯಾದರೂ ಪಾಸಿಟಿವ್ ಕಂಡ ತಕ್ಷಣ ಇವರು ಹೇಗಾದರೂ ಬರ್ತಾರೆ, ಮನೆಯವ್ರ ಟೆನ್ಷನ್, ಇವರು ಪೊಲೀಸ್ ಫ್ಯಾಮಿಲಿ ತಗೊಂಡೋಗಿ ಸೀಲ್ಡ್ ಅನ್ನಂತೆ ಬರೋದು ಗೇಟ್ ಹಾಕಿ ಬರೋದು, ಏನಿಲ್ಲ, ಬೇರೆ ಏನಿಲ್ಲ, ಮನೆಗೊಂದು ಗೇಟ್ ಹಾಕಿ ಬರೋದು. ನಾನು ಅದಕ್ಕೆ ಹೇಳಿದ್ದೇನೆ, ಈ ಎಲ್ಲ ಗಂಭೀರತೆಯನ್ನು ಬೇಡ, ಅವರಿಗೆ ಫೋನ್ ಮಾಡಿ ಹೇಳಿ ನಿಮ್ಮಲ್ಲಿ ಗೇಟಿಗೆ ಲಾಕ್ ಮಾಡಿ ಒಂದು ಬೋರ್ಡ್ ಹಾಕಿ ಇಲ್ಲಿ ಯಾರಿಗೂ ಕೂಡ 15 ದಿವಸ ಬರಬಾರ್ದು ಅಂತೇಳಿ ಅದ್ರ ನಿಮಗೆ ಫೋಟೋ ಕಳಿಸಿ, ಮತ್ತು ಅದನ್ನೊಂದು ಚೆಕ್ಕಿಂಗ್ ಹೋಗಿ ಹಾಕಿದ್ದಾರೆ ಇಲ್ಲ ಅಂತ ಇಷ್ಟು ಅದೊಂದು ಕ್ಲಿಯರ್ ಆಗ್ತದೆ. ನೀವು ಅಲ್ಲಿ ವ್ಯಾನ್ ತಗೊಂಡು ಹೋಗೋದು, ಇಲ್ಲಿ ಪೊಲೀಸ್ ಬರೋದು, ಇಲ್ಲಿಗೆ ನೀವು ಬೈ ಫೋರ್ಸ್ ಗೇಟ್ ಆಗೋದು, ಮನೆ ಒಳಗೆ ಕೂತ್ಕೊಂಡು ಹೆದರಿಕೆ ಆಗೋದು, ಇದೆಲ್ಲ ಇದೆಲ್ಲ ಅಗತ್ಯ ಇಲ್ಲದ ಕೆಲಸ ಅವರಿಗೆ. ಮನೆಗೆ ಅರ್ಥ ಆಗಬೇಕು, ನಾನು ಹೋಗಬಾರ್ದು, ಒಳಗೆ ಬರೋ ಅಲ್ಲಿ ಗೇಟ್ ಆಗಬೇಕು, ಒಂದು ಅಂಟಿಸ್ಬೇಕು, ಮುಗೀತು. ಸೊ ಈ ವಿಚಾರ ಕೂಡ ನಾನು ಹೇಳಿ ಸರ್ ಇಲಾಖೆ ಗಮನಕ್ಕೆ ನಾನು ಇವತ್ತು ತಂದಿದ್ದೇನೆ. ಇಲ್ಲಿ ಉಲ್ಲಾಳದಲ್ಲಿ ನಾವು ಇವತ್ತು ರ್ಯಾಂಡಮ್ ಚೆಕ್ ಮಾಡಿದ ಕಾರಣ ನಮಗೊಂದು ಆ ಪೊಸಿಷನ್ ಹೇಗಿದೆ ಅಂತ ಇಡೀ ಊರವರಿಗೆ ಇವತ್ತು ಗೊತ್ತಾಗ್ತಿದೆ. ಇದರಿಂದ ಎಲ್ಲ ಯುವಕರು ಹಿರಿಯರು ಸೇರಿಕೊಂಡು ಇದನ್ನು ನಿಗ್ರಹ ಮಾಡಬೇಕಂತ ಹೇಳಿ ಆ ವಾರ್ಡ್ನಲ್ಲಿ ಅವರದೇ ಆದ ಒಂದು ತಂಡವನ್ನು ರಚಿಸಿದ್ದಾರೆ. ಇದು ಬಹುಶಃ ಇಡೀ ನಮ್ಮ ರಾಜ್ಯಕ್ಕೆ, ಉಲ್ಲಾಳದ ಯುವಕರು ಮತ್ತು ಹಿರಿಯರು ಮಾಡಿದಂಥ ಮಾಡೆಲ್ ಇಡೀ ರಾಜ್ಯಕ್ಕೆ ಮಾದರಿ ನಾನು ನೋಡಿದ ಮಟ್ಟಿಗೆ. ಯಾಕಂತ ಹೇಳಿದರೆ ಆ ಒಂದೊಂದು ಏರಿಯಾದಲ್ಲಿ, ಆ ಬ್ಲಾಕಿನಲ್ಲಿ ಅವರೆಲ್ಲ ಧರ್ಮದ ಯುವಕರು ಸೇರಿಕೊಂಡು ಆ ಬ್ಯಾರಿಕೇಡನ್ನು ಅವರು ಪೊಲೀಸರು ತೆಕ್ಕೊಂಡು ಅವರೆಲ್ಲ ವಾಲಂಟಿಯರಿಂಗ್ ಚೆಕ್ ಅವರೇ ಪರ್ಚೇಸ್ ಮಾಡಿ, ಯಾವುದು ಕ್ಲಬ್ಬಿನವರೇ ಟೆಸ್ಟಿಂಗ್ ಇದು, ಫೀವರ್ ಟೆಸ್ಟಿಂಗ್ ಇದು, ಸ್ಯಾನಿಟೈಸರ್ ಅವರೇ ಯಾರಿಗೆ ಹೊರಗೆ ಬರ್ತಾರೆ ಅವರೇ ಅಲ್ಲಿ ವಾಲಂಟಿಯರಿಂಗ್ ಮಾಡ್ತಾ ಇದ್ದಾರೆ. ಪ್ಲಸ್ ಹೊರಗಿನವ್ರು ಯಾರು ಒಳಗೆ ಬರಲಿಕ್ಕಿಲ್ಲ, ಅವರೇ ಬಿಡುವುದಿಲ್ಲ, ಅವ್ರ ಸಂಬಂಧಿಕರು ಕೂಡ. ಆ ಮನೆ ಈ ಮನೆ ಯಾರು ಕೂಡ ಹೋಗುವುದಿಲ್ಲ, ಅವರೇ ನೋಡಿಕೊಳ್ತಾರೆ. ಯಾರು ಕೂಡ ಮಾಸ್ಕ್ ಇಲ್ಲದೆ ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ ಅಲ್ಲಿ.
ಅವನ ಮನೆಯಲ್ಲಿ ಮಾಸ್ಕ್ ಇಲ್ಲದಿದ್ದರೆ ಈ ಕ್ಲಬ್ಬಿನವರಿಗೆ ಫ್ರೀ ಮಾಸ್ಕ್ ಕೊಟ್ಟಿದ್ದಾರೆ 4 ಇನ್ನೊಂದು ಕಡೆಯಲ್ಲಿ 4 ವಾರ್ಡಿನ ಒಟ್ಟಿಗೆ ಸೇರಿ ಮನೆಗೆ ಜಾಗೃತಿ ಮೂಡಿಸುವಂಥದ್ದು, ಪ್ಲಸ್ ಪಂಪ್ ಅವರು ತಗೊಂಡಿದ್ದಾರೆ. ಯಾವುದು ನಿಮ್ಮ ಸ್ಪ್ರೇಯರ್, ಅವರೇ ಸ್ಪ್ರೇಯರ್ ತಗೊಂಡು ಒಂದೊಂದು ವಾರ್ಡಿಗೆ ಸ್ಪ್ರೇಯರ್ ತಗೊಂಡು ಆ ಯುವಕರೇ ಡ್ರೆಸ್ ಹಾಕಿಕೊಂಡು ಮನೆಗೆ ಹೋಗಿ ಸ್ಪ್ರೇ ಮಾಡಿಕೊಂಡು ಬರುವಂಥದ್ದು, ಫ್ರೀಯಾಗಿ ಮಾಸ್ಕ್ ಕೊಡುವಂಥದ್ದು ಮತ್ತು ಜನ ಮೂಡಿಸುವ ಕೆಲಸ ಇವತ್ತು ಅವರು ಮಾಡಿದ್ದಾರೆ. ಯಾಕೆ ಆಗಿದೆ? ಈ ರ್ಯಾಂಡಮ್ ಚೆಕ್ ಮಾಡಿದಾಗ ಈ ಪರಿಸ್ಥಿತಿ ಹೀಗಿದೆ ಗೊತ್ತಾದ ಕಾರಣ ಒಂದು ಅವೇರ್ನೆಸ್ ಬರ್ತದೆ. ಸೊ ರ್ಯಾಂಡಮ್ ಚೆಕಪ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ನಾನು ಈಗಾಗಲೇ ಹೇಳಿದ್ದೇನೆ, ಫಸ್ಟಿಗೆ ಪಾಸಿಟಿವ್ ಕೇಸ್ ಬಂದರೆ ನಾವು ಏನು ಟೆನ್ಷನ್ ಮಾಡಬೇಡಿ. ಪಾಸಿಟಿವ್ ಕೇಸ್ ಬಂದರೆ ಅದು ವೈರಲ್ ಫೀವರ್ ಇದ್ದ ತನಕ ನೀವು ಹೋಗಿ ಐಸೋಲೇಷನ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ. 15 ಡೇಸ್ 14 ದಿವಸಕ್ಕೆ ಮತ್ತೆ ಮನೆಗೆ ಬನ್ನಿ, ಮುಗೀತಲ್ಲಿ ಕೆಲಸ. ನೀವು ಟೆಸ್ಟ್ ಮಾಡಿ ನೆಗೆಟಿವ್ ಬಂದರೆ ಮನೆಯಲ್ಲಿ, ನಿಮಗೆ ಜ್ವರ ಬಂದರೆ ಟ್ರೀಟ್ಮೆಂಟ್ ಮುಗೀತಲ್ಲಿ ಎಲ್ಲ 15 ಡೇಸಲ್ಲಿ ಮುಗೀತದೆ. ಮತ್ತೆ ಅವನಿಗೆ ಮತ್ತೆ ಒಬ್ಬ ಬಂದವನಿಗೆ ಮತ್ತೆ ಬರೋದಿಲ್ಲ ಪಾಸಿಟಿವ್. ಸೊ ದೇ ಆರ್ ಸೇಫ್. ಇದು ಒಮ್ಮೆಲೊಮ್ಮೆ ನಮಗೆಲ್ಲರಿಗೆ ಬಂದು ಹೋಗ್ತದೆ, ಬರದಿರುವುದಿಲ್ಲ. ಜಿಲ್ಲಾ ಕಾಂಗ್ರೆಸ್ ಪ್ರಮುಖರು ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.